ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಆ್ಯಂಡ್ ಭಾನುವಾರ 1 to 1:30 ಸೊ ಈ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಭಾನುವಾರ ಒಂದು ಸ್ವಲ್ಪ ಏನಾದರೂ ಯಾರಿಗಾದರೂ ಒಂದು ಸ್ವಲ್ಪ ಕಿರಿಕಿರಿ ಮಾಡಬೇಕು ಅಂತ ಒಂದು ಫೀಲ್ ಆಗುತ್ತೆ ನಮ್ಗೆ ಕೂಡ. ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ಫೀಲ್ ಆಗುತ್ತೆ. ಸೊ ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು, ಫ್ರೆಂಡ್ಸ್ ಅವರಿಗೆ ಜಾಸ್ತಿ ಪ್ರ್ಯಾಂಕ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಆ ಆಸೆಯನ್ನು ತಿಳಿಸ್ಬೋದು ನನ್ನ ಪ್ರಕಾರ. ಓಕೆ, ಸೊ ಯಾಕಂದರೆ ಕೆಲವರಿಗೆ ಜಾಸ್ತಿಯಾಗಿ ಪ್ರ್ಯಾಂಕ್ ಮಾಡಬೇಕು ಆ್ಯಂಡ್ ಏನಾದರೂ ಒಂದು ಫೂಲ್ ಮಾಡಬೇಕು. ಜಾಸ್ತಿಯಾಗಿ ಏಪ್ರಿಲ್ ಫೂಲ್ ಮಾಡ್ತಾರೆ, ಬಟ್ ದಿನನಿತ್ಯ ಯಾರು ಫೂಲ್ ಮಾಡಲ್ಲ. ಓಕೆ, ಸೊ ಆ ಒಂದು ರೀಸನ್ಗೋಸ್ಕರ ಈ ಒಂದು ಕಾರ್ಯಕ್ರಮ. ಸೊ ಎಲ್ಲರೂ ಕೂಡ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಪ್ಲಸ್ ಫ್ರೆಂಡ್ಸ್ ಆ್ಯಂಡ್ ತುಂಬ ಕ್ಲೋಸ್ ಇರ್ತಾರೆ. ಸೊ ಕ್ಲೋಸ್ ಫ್ರೆಂಡ್ಸ್ ಜಾಸ್ತಿಯಾಗಿ ಎಲ್ಲ ವಿಷಯ ಎಲ್ಲ ಗೊತ್ತಿರುತ್ತೆ. ಸೊ ಕೆಲವೊಂದು ವಿಷಯ ನಮಗೆ ಮೆಸೇಜ್ ಮುಖಾಂತರವಾಗಿ ಕಳಿಸ್ತಾರೆ. ಸೊ ಯಾಕಂದರೆ ಈ ಥರ ಕಾನ್ಸೆಪ್ಟ್ ಮಾಡಿ ಸರ್, ಹಾಗಾಗಿ ಅವರು ಜಾಸ್ತಿಯಾಗಿ ಫೂಲ್ ಆಗ್ತಾರೆ, ಸೊ ಸೀರಿಯಸ್ ಆಗ್ತಾರೆ ನೋಡಿ, ಮತ್ತು ಲಾಸ್ಟಿಗೆ ನಮ್ಮ ಹೆಸರು ಹೇಳಿ ಅಂತ. ಸೊ ಕೆಲವರು ಹೇಳ್ತಾರೆ ಹೆಸರನ್ನು ಹೇಳಬೇಡಿ ಅಂತ. ಸೊ ಹೆಸರನ್ನು ಹೇಳುವುದು ನಮ್ಮ ಒಂದು ಕರ್ತವ್ಯ, ಯಾಕಂದರೆ ನಾವು ಹೇಳಲೇಬೇಕು. ಯಾಕಂದರೆ ಹೆಸರು ಹೇಳಿಲ್ಲ ಅಂದರೆ ಅಲ್ಲಿ ಮಜಾ ಇರಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಹೆಸರನ್ನು ಹೇಳ್ತೇವೆ. ಓಕೆ, ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ನಾವು ಕಿರಿಕಿರಿಯನ್ನು ಮಾಡ್ತಾ ಇರ್ತೇವೆ. ಸೊ ಈಗಾಗಲೇ ತುಂಬ ಎಪಿಸೋಡ್ಸ್ ಆಯಿತು, 20 ಎಪಿಸೋಡ್ ಜಾಸ್ತಿ ಆಯಿತು. ಸೊ ಯಾರೆಲ್ಲ ಎಪಿಸೋಡೆಲ್ಲ ಮಿಸ್ ಮಾಡ್ತಾರೆ, ಸೊ ಕೆಲವರು ಹೇಳ್ತಾರೆ ಎಪಿಸೋಡ್ ಮಿಸ್ ಮಾಡ್ತೇವೆ ಸರ್, ಏನು ಎಲ್ಲಿ ನೋಡ್ಬೋದು ಅಂತ. ಸೊ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು, ಎಲ್ಲ ಎಪಿಸೋಡ್ಸ್ ಕೂಡ ಅಪ್ಲೋಡ್ ಆಗಿದೆ. ಸೊ ಕಿರಿಕಿರಿ ಮಸ್ಕಿರಿ ಅಂತ ಟೈಪ್ ಮಾಡಿದ್ರೆ ಆಯಿತು, ಅಲ್ಲಿ ನಿಮ್ಮ ಪ್ರತಿಯೊಂದು ಎಪಿಸೋಡ್ಸು ಸಿಗುತ್ತೆ ಸ್ಪಂದನ ಟಿವಿಯ ಒಂದು ಸೈಟ್ನಲ್ಲಿ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ ಬನ್ನಿ. ಓಕೆ ವೀಕ್ಷಕರು, ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಗಣೇಶ್. ಸೊ ಇವರ ನಂಬರ್ ಕೊಟ್ಟಿರೋದು ಧನುಷ್ ಅಂತ. ಸೊ ಗಣೇಶ್ ಅವರು ಸ್ವಲ್ಪ ಫಾರಿನ್ ಕಂಟ್ರೀಸ್ ಹೋಗಿ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ. ಸೊ ನೋಡೋಣ, ನಮ್ಮ ಗಣೇಶ್ ಅವ್ರಿಗೆ ಅಂದರೆ ಒಂದು ಫಾರಿನ್ ಕಂಟ್ರೀಸಲ್ಲಿ ಒಂದು ಜಾಬ್ ವೇಕೆನ್ಸಿ ಇದೆ. ಸೊ ಒಂದು ಏಜೆನ್ಸಿ ಮುಖಾಂತರವಾಗಿ ನಾವು ಕಾಲ್ ಮಾಡ್ತೇವೆ. ಸೊ ನೋಡೋಣ ನಮ್ಮ ಗಣೇಶ್ ಅವರು ಆ ಜಾಬ್ಗೆ ಒಪ್ತಾರಾ ಇಲ್ವಾ, ಬರ್ತಾರಾ ಇಲ್ವಾ, ಯಾಕಂದರೆ ಪ್ರೆಸೆಂಟ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಶೋರೂಮಲ್ಲಿ. ಸೊ ನೋಡೋಣ ನಮ್ಮ ಗಣೇಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಹಲೋ ಹಲೋ, ಗಣೇಶ್ ಅಲ್ವಾ? ಓಕೆ ಓಕೆ, ಈಗ ಕಾಲ್ ಮಾಡಿದ್ದೆ ನಾನು, ಬ್ಯುಸಿ ಇದ್ರ ನೀವು? ಓಕೆ ಓಕೆ, ಬಿಸಿ ಇಲ್ಲ ಅಲ್ಲ, ಈಗ ಮಾತಾಡ್ಬೋದಲ್ವಾ? ಓಕೆ ಓಕೆ, ಅದೇ ಅಂದರೆ ನಿಮಗೆ ಫಾರಿನ್ ಕಂಟ್ರೀಸ್ ಹೋಗಿ ಸ್ವಲ್ಪ ಜಾಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಓಕೆ, ಸೊ ಒಂದು ಜಾಬ್ ಇದೆ ಮಾರ್ಕೆಟಿಂಗ್ ಅಡ್ವೈಸರ್ ಥರ. ಓಕೆ, ಸೊ ಈಗ ನೀವು ಇಂಟರ್ವ್ಯೂ ಕೊಡ್ಲಿಕ್ಕೆ ಬರ್ಬೋದಾ? ಇದು ಬ್ಯಾಂಗ್ಳೂರಿಂದ ನಮ್ದು ಏಜೆನ್ಸಿ ಇದೆ. ಓಕೆ, ಸೊ ಹಾಗಾಗಿ ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್ ಎಲ್ಲ ಸಿಕ್ತು. ಸೊ ಹಾಗಾಗಿ ಮೇ ಬಿ ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ. ಅಂದ್ರೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ನಾನು ಟ್ರೈ ಮಾಡ್ತೇನೆ ಸರ್, ಅಂದ್ರೆ ಶೋರೂಮ್ ಇದರಲ್ಲಿ ಟ್ರೈ ಮಾಡ್ತೀನಿ. ಹೌದು, ಅದೇ ಮಾರ್ಕೆಟಿಂಗ್ ಅಡ್ವೈಸರ್ಸ್ ಅಂದ್ರೆ ಸೇಲ್ಸ್ ಅಡ್ವೈಸ್ ಟೈಪ್. ಸೊ ಆ ಒಂದು ಬೇಸೆ ಜಾಬು. ಸೊ ಇಂಟರ್ವ್ಯೂ ಕೊಡ್ಲಿಕ್ಕೆ ಬರ್ಬೋದಾ ಬ್ಯಾಂಗ್ಳೂರ್ಗೆ? ಬಟ್ ನಾನು ಉಡುಪಿಯಲ್ಲಿದ್ದೇನೆ ಸರ್. ಅಲ್ಲ ನಿಮ್ಗೆ ಜಾಬ್ ಬೇಕಾದ್ರೆ ಸ್ವಲ್ಪ ಕಷ್ಟಪಡಲೇಬೇಕು. ಹೌದಾ? ಅಂದ್ರೆ ಪ್ರೆಸೆಂಟ್ ಅಂದ್ರೆ ನಿಮ್ಗೆ ಈಗ ಅಂದ್ರೆ ಈಗ ನೀವು ಜಾಬ್ ಬೇಕಾಗ್ತದಲ್ವಾ? ಇದು ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ. ಓಕೆ, ನಾನು ಅದನ್ನ ಹೊರಗೆ ಟ್ರೈ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ನಾನು ಈಗ ಇಲ್ಲಿ ಜಾಬ್ ಜಾಯಿನ್ ಆಗಿದ್ದು. ಸೊ ಈಗ ಅಂದ್ರೆ 2-3 ಮಂತ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಅಲ್ಲ ನೀವೀಗ 1 ಇಯರ್ ತನಕ ಇಲ್ಲೇ ಮಾಡ್ಬೇಕಾಗ್ತದೆ. ಓಕೆ ಓಕೆ, ಹೌದು. ಅಲ್ಲ ನಾನೀಗ ನೀವು ಯಾವ ಶೋರೂಮ್ ಅಲ್ಲಿ ಇರೋದು ಹೇಳಿ? ಅದು ನಾನು ಮಾತಾಡ್ತೇನೆ ಬೇಕಾದ್ರೆ. ಐ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ ವಿತ್ ಯುವರ್ ಮ್ಯಾನೇಜರ್. ನೀವೀಗ ಬರ್ಬೋದು. ಈಗ ನೀವು ಈ ಸ್ವಲ್ಪ ಫ್ರೀ ಇದ್ರೆ ಸ್ಕೈಪ್ ಅಲ್ಲಿ ಇಂಟರ್ವ್ಯೂ ಮಾಡ್ಬೋದಾ ಅಂತ ಅಲ್ವಾ, ವಿಡಿಯೋ ಕಾಲಿಂಗ್ ಅಲ್ಲಿ? ಇಲ್ಲ ಸರ್, ಈಗ ಆಗುದಿಲ್ಲ. ಅಂದ್ರೆ ಎನಿ ಯಾವುದು ಈಗ ಆಗುದಿಲ್ಲ ಸಬ್ಜೆಕ್ಟ್. ಅಂದ್ರೆ ನಮ್ಗೆ ಈಗ ಜಾಬ್ ಬಿಡ್ಲಿಕ್ಕೆ ಮೂವ್ ಮಾಡಿ. ಅಂದ್ರೆ ನಿಮ್ಗೆ ಇದು ಜಾಬ್ ಬಿಡ್ಲಿಕ್ಕೆ ಮನಸ್ಸಿಲ್ವಾ ಹೇಗೆ? ಇಲ್ಲಿ ಆಗುದಿಲ್ಲ. ಅಂದ್ರೆ ಈಗ ಸದ್ಯಕ್ಕೆ ಇಲ್ಲಿ ಆಗುದಿಲ್ಲ. ಅಂದ್ರೆ ಸದ್ಯಕ್ಕೆ ಮದುವೆ ಇದೆಯಾ? ಅಂದ್ರೆ ಬೇರೆ ವರ್ಕ್ ಉಂಟು ನನಗೆ ಸರ್. ಯಾವ್ದು? ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಬೇರೆ ಮನೆಯಲ್ಲಿ ವರ್ಕ್ ಉಂಟು ಸರ್. ಬೇರೆ ಮನೆಯಲ್ಲಿ ಅಂದ್ರೆ? ಹಲೋ ಅಂದ್ರೆ ಟೋಟಲ್ ಆಗಿ ನಿಮ್ಮ ಡಿಸಿಷನ್ ಏನು ಅಂತ, ಅಂದ್ರೆ ಯಾಕೆ ಗೊತ್ತಾ ನೀವು? ಇಲ್ಲ ಈಗ ಸದ್ಯಕ್ಕೆ ಅಂದ್ರೆ ಮೂಮೆಂಟ್ ಇತ್ತು, ಟೈಮ್ ಪಾಸ್ ಆಗಿದೆ. ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ತಾ ಇದ್ದೇನೆ. ಈಗ ಅಂದ್ರೆ ನೀವೀಗ ಇಲ್ಲಿ ಎಷ್ಟು ಸಮಯ ನೀವು ವರ್ಕ್ ಮಾಡ್ಬೇಕಂತಿದ್ದೀರಾ ಹೇಳಿ?
ಇಲ್ಲಿ ಆಲ್ಮೋಸ್ಟ್ 1.5 2 ತನಕ. ಮೇ ಬಿ ವಿದಿನ್ 6 months ನೀವು ಬರ್ಬೋದಲ್ವಾ? ನಾನು ಬೇಕಾದ್ರೆ ಮಾತಾಡ್ತೇನೆ ಅವ್ರ ಹತ್ರ. ಓಕೆ, ಬೈ 6 months ನೀವು ಸ್ವಲ್ಪ ಅಂದ್ರೆ ಈ ವರ್ಕ್ ಅನ್ನ ರಿಸೈನ್ ಮಾಡ್ಕೊಂಡು ನಮ್ಮ ಇದಕ್ಕೆ ಸೇರ್ಬೋದಲ್ವಾ ನೀವು? ನೋಡೋಣ ಸರ್, ಹಂಗೆ ಹಾಗೆ ಇಂಟ್ರೆಸ್ಟ್ ಬಂದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲ, ಯಾಕೆ ಗೊತ್ತಾ, ಈಗ ಗಣೇಶ್ ಅವರೇ ಏನ್ ಗೊತ್ತಾ, ಈಗ ತುಂಬಾ ಜನ ಇದ್ದಾರೆ ಆನ್ಲೈನ್ ಅಲ್ಲಿ. ಸೊ ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ, ನಿಮ್ಮ ಫ್ರೆಂಡ್ ಪ್ರಕಾಶ್ ಅಂತ ನಿಮ್ ನಂಬರ್ ಕೊಟ್ರು. ಪ್ರಕಾಶ್ ಅಂದ್ರೆ ಸುಜಿತ್ ಯಾರೋ ಇದಾರಲ್ವಾ, ಅವ್ರ ನಂಬರ್ ಕೊಟ್ರು. ಯಾಕಂದ್ರೆ ನೀವು ತುಂಬಾ ಕಷ್ಟದಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅವರು. ಸೊ ಆ ಒಂದು ರೀಸನ್ಗೋಸ್ಕರ ಅಂದ್ರೆ ಅಲ್ಲಿ ನಾನು ಹೋಲ್ಡ್ ಅಪ್ ಮಾಡಿದ್ದೇನೆ, ಅಂದ್ರೆ ಬೇರೆ ಕಂಪನಿಗೆ, ಅಂದ್ರೆ ನಿಮ್ಮ ಹೆಸರು ನಾನು ರೆಕಮೆಂಡ್ ಮಾಡಿದ್ದೇನೆ. ಸೊ ಹಾಗಾಗಿ ರೆಕಮೆಂಡ್ ಮಾಡಿದ್ಮೇಲೆ ನಮ್ಮ ಮರ್ಯಾದೆ ನಾವು ಉಳಿಸ್ಬೇಕಲ್ವಾ? ಹೌದೌದೌದು. ಸೊ ಹಾಗಾಗಿ ನೀವು ಬಂದ್ರೆ ಒಳ್ಳೇದಿತ್ತು ಅಂತ. ನೀವು ಬೇಕಾದ್ರೆ ನಾನು ನಿಮ್ ಶೋರೂಮ್ ಮ್ಯಾನೇಜರ್ ಹತ್ರ ನಾನು ಮಾತಾಡ್ತೇನೆ. ಸೊ ಅಂದ್ರೆ ಕಂಪ್ಲೀಟ್ ಇದಲ್ಲ, ಅದು ಕಂಪನಿ ಅಲ್ಲ, ಡೈರೆಕ್ಟ್ ಇದ್ರದ್ದು ಫ್ರಾಂಚೈಸಿ ತಗೊಂಡು ಹಾಕಿದ್ದಾರೆ. ಸೊ ನೀವೀಗ ಬನ್ನಿ ಅಂತ ನನ್ನ ಒಂದು ಕೈಂಡ್ ರಿಕ್ವೆಸ್ಟ್ ನಿಮ್ಗೆ. ನಾನು ಯಾವ್ದಕ್ಕೆ ಹೇಳ್ತೇನೆ. ಆದ್ರೆ ನಿಮ್ಮ ಮನೆಯಲ್ಲಿ ಸರ್, ಮನೆಯಲ್ಲಿ ಹೇಳಿ ಸರ್ ನಿಮ್ದು. ಉಡುಪಿಯಲ್ಲಿ. ಅಂದ್ರೆ ನಿಮ್ಗೆ ಸದ್ಯ ಮದುವೆ ಏನಾದ್ರು ಇದೆಯಾ? ಇಲ್ಲ ಅಲ್ಲ? ಇಲ್ಲ ಅಲ್ಲ. ಕೆಲವರು ಏನಂದ್ರೆ, ಈಗ ನಾನು ತುಂಬಾ ಜನರಿಗೆ ಕಾಲ್ ಮಾಡ್ತೇನೆ, ಅಲ್ಲಿ ಮೇನ್ ರೀಸನ್ ಬರೋದು ಸರ್ ನಮ್ಗೆ ಈ ವರ್ಷ ಮದುವೆ ಇದೆ ಅಂತ. ಹಾಗೆ ಏನಾದ್ರು ಇದೆಯಾ? ಆತರ ಇಲ್ಲ ಅಲ್ಲ? ಅಂದ್ರೆ ಗರ್ಲ್ ಫ್ರೆಂಡ್ಸ್ ಬಿಡಲ್ಲ, ಆತರ ಏನಾದ್ರು ಇದೆಯಾ? ಇಲ್ಲ ಅಲ್ಲ. ಓಕೆ. ಅಲ್ಲ, ಶೋರೂಮ್ ಅಲ್ಲೇ ಕೆಲವೊಮ್ಮೆ ಲವ್ ಆಗುತ್ತೆ, ಹಾಗೆ ಹೇಳಿದ್ ನಾನು. ಅದೇ ಅಂದ್ರೆ ಅಗ್ರಿಮೆಂಟ್ ಏನಿಲ್ಲ, ಬಟ್ ಈಗಷ್ಟೇ ಜಾಯ್ನ್ ಆಗಿದ್ದೇನೆ. ಅವರದ್ದು ಟ್ರಸ್ಟ್ ಬ್ರೇಕ್ ಮಾಡುವಾಗಿಲ್ಲ ನನಗೆ. ನಾನು ನಮ್ಗೆಲ್ಲಿ ಸ್ಟೋರ್ ನನ್ನ ಮೇಲೆ ಬಿಟ್ಟು ಹೋಗಿದ್ದಾರೆ ಹೇಳಿದ್ರೆ ನಾನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಸುಜಿತ್ ಅವರು ಹೇಳಿದ್ದಾರೆ, ಏನ್ ಗೊತ್ತಾ, ಈಗ ತುಂಬಾ ಕಷ್ಟದಲ್ಲಿ ಇದ್ದಾರೆ. ಅಂದ್ರೆ ಸಂಬಳ ಕೂಡ ಸಾಕಾಗ್ತಿಲ್ಲ ಅವರಿಗೆ, ಅಂದ್ರೆ ಸ್ವಲ್ಪ ಜಾಸ್ತಿ ಬಡತನದಲ್ಲಿ ಇದ್ದಾರೆ ಅವರು. ಸುಜಿತ್ ಅವ್ರು ನಿಮ್ ಫ್ರೆಂಡ್ ಅಲ್ವಾ? ಅಂದ್ರೆ ಅವನಂದ್ರೆ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನು ತುಂಬಾ ಕ್ಲೋಸ್ ಇದ್ದಾನೆ ಸುಜಿತ್ ಅವರು. ಸೊ ತುಂಬಾ ಕಷ್ಟ ಅಂದ್ರೆ ಹೇಳ್ತಿದ್ರು ನಿಮ್ ಬಗ್ಗೆ. ಅಂದ್ರೆ ತುಂಬಾ ಪಾಪ ಹುಡುಗ, ಅವನಿಗಂದ್ರೆ ಫಾರಿನ್ ಕಂಟ್ರೀಸ್ ಹೋಗಿ ಸ್ವಲ್ಪ ವರ್ಕ್ ಮಾಡೋದಂದ್ರೆ ತುಂಬಾ ಇಷ್ಟ. ಟ್ರೈ ಮಾಡ್ತಿದ್ದೆ ನಾನು ಮೊನ್ನೆ ತನಕ. ನಾನು ಅದಕ್ಕೆ ಟ್ರೈ ಮಾಡ್ಕೊಂಡು ಮನೇಲಿ ಇದ್ದೆ. ಒಂದು ಮಾಡೋಣ, ನೀವೀಗ ಹೇಳದೆ ಬಿಟ್ಟು ಬನ್ನಿ ಕೆಲ್ಸ, ಏನಾಗತ್ತೆ? ನಾನಿದ್ದೇನೆ ಈಗ ನಿಮ್ಮ ಸಪೋರ್ಟ್ಗೆ ನಾನಿದ್ದೇನೆ ಹೇಳಿ. ಏನು ಆಗಲ್ಲ, ನಿಮ್ಮನ್ನ ಫಾರಿನ್ ಕಂಟ್ರಿಗೆ ಕಳ್ಸೋದು ಮತ್ತೆ ಇಲ್ಲಿ ಇದು ಜವಾಬ್ದಾರಿ ನಾನು ಬೇಕಾದ್ರೆ ಫೇಸ್ ಮಾಡ್ತೇನೆ ನಿಮ್ಗೋಸ್ಕರ. ನೋಡಿ, ನಾವು ಏನ್ ಗೊತ್ತಾ, ಈ ಪಾಪದ ಹುಡುಗರಿಗೆ ಎಲ್ಲ ನಾವು ಜಾಸ್ತಿ ಸಪೋರ್ಟ್, ಯಾಕಂದ್ರೆ ನಾವು ಕೂಡ ಕಷ್ಟಪಟ್ಟೆ ಮೇಲೆ ಬಂದದ್ದು. ಸೊ ಆ ಒಂದು ರೀಸನ್ಗೋಸ್ಕರ ಏನ್ ಗೊತ್ತಾ, ಇವತ್ತು ನೋಡಿ, ಇವತ್ತು ಸಂಜೆ ಹೊರಡಿ ಬ್ಯಾಂಗ್ಳೂರ್ಗೆ. ಮನೆಯಲ್ಲಿ ನಾನು ಹೇಳ್ತೇನೆ, ಬೇಕಾದ್ರೆ ನಾನು ಸುಜಿತ್ ಅವ್ರನ್ನ ನಾನು ಮಾತಾಡ್ತೇನೆ ಮನೆಯವ್ರ ಹತ್ರ. ಅಂದ್ರೆ ನಿಮ್ಗೆ ಯಾಕೆ ಈಗ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಕೇಳ್ಬೇಕಿತ್ತು ಅದಲ್ಲ? ಸುಜಿತ್ ಅವ್ರು ಹೇಳಿದ್ರು 3 ವರ್ಷದಿಂದ ಲವ್ ಮಾಡ್ತಾ ಇದ್ರೆ, ಆ ಒಂದು ವಿಷಯಕ್ಕೋಸ್ಕರ ಸ್ವಲ್ಪ ಹಿಂಜರಿತಿದ್ದಾರಂತ. ಇಲ್ವಾ? ಯಾರ? ಇಲ್ಲ. ನಾನು ಇಲ್ಲೇ ಇದ್ದೇನೆ, ನಮ್ದು ಮಂಗಳೂರು ಆಫೀಸಲ್ಲಿ ಇದ್ದೇನೆ ನಾನು. ಹೌದೌದು. ಗಣೇಶ್ ಅವ್ರಿಗೆ ಏನ್ ಮಾಡ್ತಿದ್ರೆ ಹೇಳಿ. ಈಗ ಲಾಸ್ಟಿಗೆ ನಾವು ಒಂದು ಡಿಸಿಷನ್ ಕೊಡಿ. ನೀವು ಈಗ ಸಂಜೆ ಬಸ್ ಇದೆ ನಮ್ ಗಣೇಶ್ ಬಸ್ ಇದೆ ಅಲ್ಲ, ಅದ್ರಲ್ಲೇ ಬನ್ನಿ. ಅಲ್ಲ ಏನಿಲ್ಲ, ನೀವು ಬನ್ನಿ. ಅಲ್ಲ ನೀವು ಬನ್ನಿ ಗಣೇಶ್ ಅವರೇ ಬನ್ನಿ. ನೀವು ನಿಮ್ಮ ಫ್ಯೂಚರ್ ಒಳ್ಳೇದಿರುತ್ತೆ. ಹಾಗಾದ್ರೆ 5 minutes ಬಿಟ್ಟು ಕಾಲ್ ಮಾಡುದಾ? 5 minutes ಬಿಟ್ಟು ನೀವು ಸ್ವಲ್ಪ ಡಿಸಿಷನ್ ತಗೊಳ್ಳಿ. 5 minutes ಅಂದ್ರೆ ನಾನು ಮನೆಯಲ್ಲಿ ಕೇಳ್ಬೇಕು. ನೋಡಿ, ಮನೇಲಿ ಎಲ್ಲ ಕೇಳ್ಬೇಡಿ, ಇದು ಸರಿ ಆಗಲ್ಲ. ಫೋನ್ ಮಾಡಿ ಕೇಳಿ. ನಂಬರ್ ನಾನ್ ಬೇಕಾದ್ರೆ ಮಾತಾಡ್ತಾನೆ. ಅಪ್ಪ ಜೋರ ನಿಮ್ದು? ಬೇಕಾದ್ರೆ ನಾನು ಅವ್ರ ಹತ್ರ ಮಾತಾಡಿದ, ಅವ್ರ ಹೆಸರು ಹೇಳಿ. ಅದೇ ನಾನು ಅದನ್ನ ಕಾಲ್ ಮಾಡಿ ಕೇಳ್ತೇನೆ ಎಂತ. ಇಲ್ಲಾಂದ್ರೆ ನಾನು ಮನೆಗೆ ಹೋಗ್ತೇನೆ, ಇವತ್ತು ಹೇಗಿದ್ರು ಹೋಗ್ತೇನಲ್ಲ, ಕೂತ್ಕೊಂಡು ಮಾತಾಡಿ ಬೇಕಾದ್ರೆ ಗಣೇಶ್ ಅವರೇ ಇವತ್ತು ಸಂಜೆ ಬೇಕಾದ್ರೆ ಸಿಗೋಣ. ಇಲ್ಲಿ ಬನ್ನಿ, ನಮ್ದು ಅಡ್ರೆಸ್ ಕೊಡ್ತೇನೆ ನಾನು. ಉಡುಪಿಯಲ್ಲಿ
ಉಡುಪಿ ನಮ್ಮ ಚಿಟ್ಪಾಡಿ ಇತ್ತಲ್ವಾ, ಚಿಟ್ಪಾಡಿ ಹೌದು. ಆರ್ಮನ್ ಗ್ಯಾರೇಜ್ ಹತ್ರನೇ ಸ್ಪಂದನ ಟಿವಿ ಆಫೀಸ್ ಇದೆ, ಹೌದು. ಅಲ್ಲಿ ಬಂದ್ ಸಿಗೋಣ ಆಯ್ತಾ? ಇವತ್ತ ಸರ್? ಹೌದೌದು, ಇವತ್ತು ನಾನು ಡ್ಯೂಟಿಯಲ್ಲಿ ಇವತ್ತು ಸಂಜೆ ಸಿಗೋಣ ಸ್ಪಂದನ ಟಿವಿ ಆಫೀಸ್ ಅಲ್ಲಿ ಬಂದ್ರೆ. ಸಂಜೆ ಅಂದ್ರೆ ನಂಗೆ 9 ತನಕ ಟೈಮಿಂಗ್ ಇಲ್ಲಿ, ಅದಕ್ಕೋಸ್ಕರ ನೀವು ಬನ್ನಿ ಸ್ಪಂದನ ಟಿವಿ ಆಫೀಸ್ಗೆ ಬನ್ನಿ, ಬೇಕಾದ್ರೆ ಮಾತಾಡೋಣ. ಸರ್ ನಮಸ್ತೆ, ಗಣೇಶ್ ಅವರೇ. ಗಣೇಶ್ ಅವರೇ ನಮಸ್ತೆ, ಇದು ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ. ಓಕೆ, ಕಾರ್ತಿಕ್ ಅಂತ. ಓಕೆ ಓಕೆ, ಸೊ ನಿಮ್ ನಂಬರ್ ಕೊಟ್ಟಿರೋದು ಧನುಷ್ ಅಂತ. ಓಕೆ ಓಕೆ, ಸೊ ನಿಮ್ ಬಗ್ಗೆ ಹೇಳಿದ್ರು ಈ ತರ ಸ್ವಲ್ಪ ಫಾರಿನ್ ಕಂಟ್ರೀಸ್ ಹೋಗಿ ವರ್ಕ್ ಮಾಡ್ಬೇಕು ಅಂತ, ಬಟ್ ನಿಮ್ಮನ್ನ ಸ್ವಲ್ಪ ಫ್ರಾಂಕ್ ಮಾಡಿದ ಅಲ್ಲಿಗೆ. ಓಕೆ, ಸೊ ಸುಜಿತ್ ಅವರು ಏನು ಹೇಳಿಲ್ಲ ನಿಮ್ ಬಗ್ಗೆ. ಓಕೆ, ನಿಮ್ ಬಗ್ಗೆ ಹೇಳಿದ್ದು ನಮ್ಮ ಧನುಷ್ ಅವರು. ಓಕೆ ಓಕೆ, ಸೊ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಬೇಜಾರ್ ಮಾಡಬೇಡಿ. ಓಕೆ, ಸೊ ಏನೇ ಆಗ್ಲಿ, ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಓಕೆ ಗಣೇಶ್, ಬಾಯ್ 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 ಬಾಯ್. ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಮಹೇಶ್ ಅಂತ. ಸೊ ಮಹೇಶ್ ಅವರು ಏನಂದರೆ ಕಾನ್ಸೆಪ್ಟ್ ಏನಿಲ್ಲ, ಸೊ ಜಾಸ್ತಿಯಾಗಿ ಒಂದು ಮನೆಯನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ ಮೈಸೂರಿನಲ್ಲಿ. ಸೊ ಯಾಕಂದರೆ ಅದು ಕೆಲಸ ಮಾಡಬೇಕಾದ್ರೆ ನಮಗೆ ಉಳಿಬೇಕಾದ್ರೆ ಒಂದು ರೆಂಟ್ ಹೌಸ್ ಬೇಕೇ ಬೇಕು. ಸೊ ಕೆಲವರು ಪಾಪ ತುಂಬ ಕಡೆ ಹೌಸನ್ನು ನೋಡ್ತಾರೆ, ಮನೆಯನ್ನು ನೋಡ್ತಾರೆ. ಸೊ ಆ ಒಂದು ಇಷ್ಟ ಆದರೆ ಮಾತ್ರ ಉಳಿಬೋದು. ಸೊ ಇವರ ನಂಬರ್ ಕೊಟ್ಟಿರೋದು ಅಂಜಲಿ ಅಂತ. ಸೊ ಹಾಗಾಗಿ ಮಹೇಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ನೋಡೋಣ. ಕಾನ್ಸೆಪ್ಟ್ ಏನಿಲ್ಲ, ಆ ಮನೆ ನೋಡಿದ್ದೀರಾ, ಏನು ನಿಮ್ಮದು ರಿಪ್ಲೈ ಇಲ್ಲ. ಸೊ ಹಾಗಾಗಿ ನಾವು ಬೇರೆಯವರಿಗೆ ಬಾಡಿಗೆ ಕೊಡಬೇಕಲ್ವಾ, ಬೇರೆಯವರಿಗೆ ರೆಂಟ್ ಕೊಡಬೇಕಲ್ವಾ. ಸೊ ಹಾಗಾಗಿ ನಿಮ್ಮ ಏನು ವಿಷಯ ಇಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಸೊ ನೋಡೋಣ ನಮ್ಮ ಮಹೇಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ ಮಹೇಶ್ ಅವರೇ. ನಮಸ್ತೆ. ನಮಸ್ತೆ ಸರ್, ಮೊನ್ನೆ ಈ ಮೈಸೂರಲ್ಲಿ ಫ್ಲಾಟ್ ನೋಡಿದ್ರಲ್ವಾ, ಸಿಂಗಲ್ ರೂಮು? ಇಲ್ಲ ಸರ್, ರಾಂಗ್ ನಂಬರ್. ಯಾರು ಹೇಳಿ? ಬೆಂಗಳೂರು. ಮಹೇಶ್ ಅಲ್ವಾ? ಮಹೇಶ್, ಬಟ್ ಬೆಂಗಳೂರು. ಅದೇ ಅದೇ, ಮೈಸೂರಿಗೆ ಬಂದು ನೀವು ಒಂದು ಇದು ಫ್ಲಾಟ್ ನೋಡಿದ್ರಲ್ವಾ? ಮೈಸೂರಿಲ್ಲ, ಮೈಸೂರಲ್ಲಿ ನೋಡಿಲ್ಲ ಸರ್, ಮೈಸೂರು ಗೊತ್ತಿಲ್ಲ. ಮೈಸೂರಲ್ಲಿ ಫ್ಲಾಟ್ ನೋಡಿದ್ರಲ್ವಾ ಸರ್, ಇನ್ಫೋಸಿಸ್ ಹತ್ರ? ಇಲ್ಲ, ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ. ಮೈಸೂರು ಗೊತ್ತಿಲ್ಲ, ನಾನು ಬೆಂಗಳೂರು. ನೋಡ್ಲಿಲ್ವಾ ನೀವು? ಮೊನ್ನೆ ಜಸ್ಟ್ ನೋಡಿ ಹೋದ್ರಲ್ವಾ, ಅದಕ್ಕೆ ಒಂದು ಡೀಟೇಲ್ ಚೆಕ್ ಮಾಡ್ಲಿಕ್ಕಿತ್ತು, ಹಾಗಾಗಿ. ಇಲ್ಲ ಇಲ್ಲ, ನಾನು ನೀವು ಅಡ್ವಾನ್ಸ್ ಕೂಡ ಕೊಟ್ಟಿದ್ರಾ? ಅಡ್ವಾನ್ಸ್ ಕೊಟ್ಟಿದ್ರಾ ನೀವು? ಸರ್ ನನಗೆ ನಿಮ್ಗೆ ಕನ್ನಡ ಅರ್ಥ ಆಗ್ತಾ ಇಲ್ಲ. ನಾ ಮೈಸೂರಿಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಇರೋದು ಅಂತ ಹೇಳ್ತಾ ಇದೀನಲ್ವಾ? ಅಲ್ಲ, ನೀವು ಮೈಸೂರಿಗೆ ಬಂದು ನೀವು ಅಲ್ಲಿ ಫ್ಲಾಟ್ ಮೈಸೂರು ಬಂದೇ ಇಲ್ಲ, ನಾ ಬೆಂಗಳೂರಲ್ಲಿ ಇರೋದು. ಮೈಸೂರು ಒನ್ ಮಂತ್ ಬಿಫೋರ್ ಬಂದಿದ್ರಲ್ವಾ ಮಹೇಶ್ ಅವ್ರೆ? ಮಹೇಶ್ ಅವ್ರೆ, ಸರ್ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಮೈಸೂರು ವರ್ಕೇ ಮಾಡಲ್ಲ. ಫಸ್ಟ್ ನೀವು ಮಹೇಶ್ ಅಲ್ವಾ? ಮಹೇಶ್, ನಿಮ್ಗೆ ಯಾವ ಮಹೇಶ್ ಬೇಕು ಹೇಳಿ? ಮಹೇಶ್, ನಮ್ಗೆ ಮಹೇಶೇ ಬೇಕು, ಬೇರೆಯವ್ರ ಮಹೇಶ್ ಬೇಡ. ನೀವು ಈಗ ಮಾತಾಡಿ, ಮೊನ್ನೆ ನೀವು ಫ್ಲಾಟ್ ನೋಡಿದ್ರು ಬಂದ್ರಲ್ವಾ? ಮೋಸ್ಟ್ಲಿ ನಿಮ್ಗೆ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ ನಿವಾಸ್ ಹತ್ರ, ಬೆಟರ್ ನೀವು ಹೋಗಾರ ಹೋಗಿ ಸರ್. ಯಾವ್ದು ಸರ್? ಡೌಟ್ ಬರ್ತಾ ಇದೆ. ಅಲ್ಲ, ಡೌಟ್ ನಿಮ್ ಮೇಲೆ ಬರುತ್ತೆ, ನಿಮ್ ಮೇಲೆ ಡೌಟ್ ಎಲ್ರ ಮೇಲೆ ಬರುತ್ತೆ. ಮೇನ್ ಆಗಿ ನಿಮ್ ಮೇಲೆ ನಂಗೆ ಡೌಟ್ ಬರುತ್ತೆ. ನೀವು ಅಲ್ಲಿ ಫ್ಲಾಟ್ ನೋಡಿ ಈಗ ವಿದೌಟ್ ಎನಿ ಡೀಟೇಲ್ಸ್ ನೀವು ಈ ತರ ಮಾತಾಡಿದ್ರೆ ಹೇಗೆ ಸರ್? ಯಾವ್ದು? ಮಂಗಳೂರಿಗೆ ನಿಮ್ ಮಾತು ಮಂಗಳೂರು ಸೈಡ್ ಫೋನ್ ಮಾಡ್ತೀರ ಅಂತ ಕನ್ಫರ್ಮ್ ಆಯ್ತು. ಅಯ್ಯೋ ದೇವ್ರೆ, ಮಂಗಳೂರಿಂದಾನೇ ನಾನು ಮಾತಾಡೋದು. ಗೊತ್ತಾಯ್ತು, ನಾವು ಮಂಗಳೂರಲ್ಲೇ ಇದ್ದು ಬಿಸ್ನೆಸ್ ಮಾಡೋದು, ಗೊತ್ತಾಯ್ತಲ್ವಾ? ಅದೇ ಗೊತ್ತಾಗ್ತಾ ಇದೆ ನಂಗೆ, ಇಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಾ? ಏನ್ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲ ಇಲ್ಲ, ಅಲ್ಲೇ ಅಲ್ಲ ಸರಿ ಸರ್, ಆ ಕಡೆ ಇರೋ, ನಾ ಬರ್ತೇನೆ ಅಲ್ಲಿ. ಅಲ್ಲೇ ಅಲ್ಲ, ನೀವಲ್ಲೇ ರೀ, ನೀವು ಬರೋದು ಬೇಡ ಈಚೆ. ಅಣ್ಣ ನಿಮ್ಮ ಹತ್ರ ಮಾತಾಡಿಲ್ಲ ನಾನು. ಅಣ್ಣ ನಾನು ಅದೇ ಹೇಳುದು ಅಣ್ಣ ಅಂತ. ಏನ್ ಗೊತ್ತಾ ಮೈಸೂರ, ಈಗ ಏನು ಮೈಸೂರ್ ಹತ್ರ ಏನು ಫ್ಲಾಟ್ ನೋಡಿದ್ರಲ್ವಾ, ಅದು ಏನ್ ಬೇಕಾ ಬೇಡವಾ? ಬೆಟರ್ ನೀವೇ ಇಟ್ಕೊಳ್ಳಿ ಸರ್, ನನಗೇನ್ ಬೇಕಾಗಿಲ್ಲ. ಅಲ್ಲ, ನಂದೇ ಫ್ಲಾಟ್ ನಾನೇ ಇಟ್ಕೊಳ್ಳೋದು, ಮತ್ತೆ ನೀವೇನ್ ಹೇಳೋದು? ನಿಮ್ ಫ್ಲಾಟ್ ಯಾರು ಹೇಳಿದ್ರು? ನೀವು ಫ್ಲಾಟ್ ಅಲ್ಲಲ್ಲ. ಅಲ್ಲ, ಏನ್ ಗೊತ್ತಾ, ನೀವೀಗ ಇನ್ಫೋಸಿಸ್ ಹತ್ರ ನೀವು ನೋಡಿದ್ರಲ್ವಾ, ಇದು ಬೇಕಾ ಬೇಡವಾ ಅಷ್ಟೇ. ಗುರುವೇ ತಂದೆ, ಇದು ಡೈಲಾಗ್ ಎಲ್ಲ ಬೇಡ ನಂಗೆ, ಗೊತ್ತಾಯ್ತಲ್ವಾ? ಗುರುವೇ ತಂದೆ ಅಲ್ಲ ಅಂತ. ಹೌದಾ? ಏನೀಗ ಅದು ಬೇಕಾ ನಿಮ್ಗೆ? ಯಾವ್ದು? ಯಾವ್ದು? ನಿಮ್ ಮನೆಯವ್ರನ್ನೆಲ್ಲ ಕೇಳಿದಂತ ಹೇಳಿ. ಮನೆಯವರನ್ನ?
ನಿಮ್ಮ ಮನೆಯವರನ್ನ ಕೂಡ ನೆನಪಾಯ್ತು ಈಗ. ಯಾವ್ದು? ಕರೆಕ್ಟ್ ಈಗ ನೆನಪಾಯ್ತು ನನಗೆ. 1 ತಿಂಗಳಿಂದ ಬಂದಿದ್ನಲ್ಲ. ಹೌದು, 1 ತಿಂಗಳು ಬಂದಿದ್ರಲ್ವಾ? ಕರೆಕ್ಟ್ ನೀವು ಮನೆ ಬಂದು ಹೋದ್ರಲ್ವಾ? ಕರೆಕ್ಟ್ ಚಾ ಎಲ್ಲ ಕುಡಿದ್ರ ನೀವು? ಕರೆಕ್ಟ್. ನಿಮ್ಮ ಹೆಸರು ಹೇಳಿ, ಮರ್ತು ಬಿಡ್ತು ನನಗೆ. ಮರ್ತೋಯ್ತಾ? ಮಂಜು ಗೊತ್ತಾಯ್ತಲ್ವಾ ಮಹೇಶ್ ಅವ್ರೆ? ಈಗ ನೆನಪಾಯ್ತಾ? ಹೌದು ಅದೇ ಮಸಾಲೆ ದೋಸೆ ಎಲ್ಲ ತಿಂದ್ವಿ ನೋಡಿ, ಮಸಾಲೆ ದೋಸೆ ಎಲ್ಲ. ಮಸಾಲೆ ದೋಸೆ ಕರೆಕ್ಟ್. ನಾನು ಅರ್ಧ ಬಿಟ್ಟ ನಂತರ ನೀವು ನಾ ಬಿಟ್ಟು ತಿಂದ್ರಲ್ವಾ? ಹೌದೌದು, ಮತ್ತೆ ನಂದು ಬಾಜಿ ತಿಂದ್ರಲ್ಲ ನೀವು. ಅದೇ ನೀವು ನಾ ಬಿಟ್ಟು ನೀವು ತಿಂದ್ ನೀವು ಬಿಟ್ಟು ಅದೇ ನೀವು ತಿಂದದ್ ನಾವು ತಿಂದದ್ ನೀವು ತಿಂದದ್ದು ಅಲ್ವಾ? ಸರಿ. ಅದೇ ಈಗ ಫ್ಲಾಟ್ ಬೇಡವಾ? ಬೇಡ. ಮತ್ತೆ ಯಾಕೆ ಬಂದದ್ ನೋಡ್ಲಿಕ್ಕೆ ನೀವು? ಮತ್ತೆ ಸುಮ್ಮನೆ ನಿಮ್ ತಂಗಿ ನೋಡ್ಬೋಣ ಅಂತ ಬಂದೆ. ಹೌದಾ? ಹಲೋ ಮಹೇಶ್ ಅವ್ರೆ. ಹಲೋ ಮಹೇಶ್. ಮಹೇಶ್ ಹೇಳಿ. ಮಹೇಶ್ ಅವ್ರೆ ನಮಸ್ತೆ. ನಮಸ್ತೆ. ಈಗಷ್ಟೇ ಕಾಲ್ ಮಾಡಿದ್ನಲ್ಲ. ಯಾವಾಗ? ಹಲೋ ನಮಸ್ತೆ ಸರ್, ಈಗಷ್ಟೇ ಕಾಲ್ ಮಾಡಿದ್ನಲ್ವಾ? ಸ್ಪಂದನಾ ಟಿವಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಗೊತ್ತು ಅಂಜಲಿ ಅವ್ರು ನಿಮ್ಮ ನಂಬರ್ ಮುಂಚೆನೇ ಹೇಳಿದ್ರು. ಓಕೆ ಸರ್, ನಿಮ್ಮನ್ನ ಫ್ರ್ಯಾಂಕ್ ಮಾಡುವಂತ ಸ್ವಲ್ಪ ಹೋದದ್ದು. ಗೊತ್ತಿತ್ತು ನನಗೆ, ಮುಂಚೆನೇ ಹೇಳಿದ್ದು ನೋಡು, ಅದಕ್ಕೆ ನಂಗೆ ಗೊತ್ತಾಯ್ತು. ಓಕೆ ಗ್ರೇಟ್ ಮಹೇಶ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ ಮಹೇಶ್ ಅವರೇ, ಬಾಯ್. ಓಕೆ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಹರ್ಷಲ್ ಅಂತೆ. ಸೊ ಇವರು ನಂಬರ್ ಕೊಟ್ಟಿರೋದು ನಿಶ್ಚಿತ್ ಬಂಟ್ವಾಲ. ಓಕೆ, ಸೊ ಹರ್ಷಲ್ ಅವರು ಕಲಿತಿದ್ದಾರೆ. ಸೊ ಅವ್ರು ಏನಂದರೆ, ಸೊ ಜಾಸ್ತಿಯಾಗಿ ಕಾಲೇಜ್ ಟೈಮಲ್ಲಿ ಜಾಸ್ತಿಯಾಗಿ ಗರ್ಲ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರ್ತಾರೆ. ಸೊ ಹರ್ಷಲ್ ಅವರಿಗೆ ಜಾಸ್ತಿ ಕಾನ್ಸೆಪ್ಟ್ ಏನು ಮಾಡಬೇಕಂದ್ರೆ, ನಿಶ್ಚಿತ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಒಂದು ಸ್ವಲ್ಪ ಹುಡುಗಿರು ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ, ಸ್ವಲ್ಪ ಹೆದರಿಸಿ, ಸ್ವಲ್ಪ ಏನಾದರೂ ಮಾಡಿ ಒಂದು ಹೆದರಿಸಿ, ಆ ಥರ ಒಂದು ಕಾನ್ಸೆಪ್ಟ್ ಏನೋ ಇಟ್ಕೊಂಡು ನಮ್ಮ ಹರ್ಷಲ್ ಅವರನ್ನು ಸ್ವಲ್ಪ ಪ್ರ್ಯಾಂಕ್ ಮಾಡಿ ಅಂತ. ಸೊ ನೋಡಬೇಕು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ನಮ್ಮ ಹರ್ಷಲ್ ಅವರು. ನಿಶ್ಚಿತ್ ಅವ್ರು ಕೂಡ ಹೇಳಿದ್ದಾರೆ, ಹುಡುಗಿರು ಸ್ವಲ್ಪ ಮಾತಾಡೋದು ಜಾಸ್ತಿ ಆಗುತ್ತೆ, ಸ್ವಲ್ಪ ಕಮ್ಮಿ ಮಾಡಿಸಿ ಅಂತ. ಓಕೆ ನೋಡೋಣ, ಸೊ ಹರ್ಷಲ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ಬನ್ನಿ. ಹಲೋ ಹರ್ಷಲ ಓಲರ್ ಅಣ್ಣ. ಅರೆ ಎಲ್ಲಿದ್ಯಾ? ನಾನು ಅದೇ ನಿನ್ ಜೊತೆನೆ ಕೇಳೋದು, ಈಗ ಎಲ್ಲಿದ್ಯಾ ಅಂತ. ಬಿಸಿ ರೋಡ್ ಇದೆಯಲ್ಲ, ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಯಾ ನೀನು? ಇಲ್ವಾ, ಮನೇಲಿದ್ಯಾ? ಓಕೆ ಆಗ್ಲಿ. ಈಗ ಮನೇಲಿದ್ಯಲ್ಲ, ಹೊರಗಡೆ ಹೋಗ್ತೀಯಾ? ಪೇರೆಂಟ್ಸ್ ಇದ್ದಾರೆ ಮನೇಲಿ? ಹೌದಾ, ಈಗ ಓಕೆ ಚಾ ಕುಡ್ದಾಯ್ತು ನಿಂದು? ಹೊರಗೆ ಬರ್ಲಿಕ್ಕಿದ್ಯಾ ನಿಂಗೆ? ಹಲೋ ಹೊರಗೆ ಬರ್ಲಿಕ್ಕಿದ್ಯಾ? ಹಲೋ ಹರ್ಷಲ್ ಹರ್ಷಲ್ ಅಲ್ವಾ? ಹರ್ಷಲ್, ನಾನು ಪ್ರಸಾದ್ ಅಂತ ಮಾತಾಡುದು. ಹರ್ಷಲ್ ಅಲ್ವಾ? ಓಕೆ, ನಾನು ಪ್ರಸಾದ್ ಮಾತಾಡ್ತಿದ್ದೀನಿ. ಪ್ರಸಾದ್ ಪ್ರಮೀಳಾ ಗೊತ್ತಾ ನಿಮ್ಗೆ? ಹೌದೌದು, ಪ್ರಮೀಳಾ. ಪಮ್ಮಿ ಅಂತ ಕರಿತಿದ್ಯಲ್ಲ ಮೆಸೇಜ್ ಅಲ್ಲೆಲ್ಲ. ಪಮ್ಮಿ ಅಂತೆ, ಚಿನ್ನ ಅಂತೆ ಎಲ್ಲ ಮೆಸೇಜ್ ಅಲ್ಲಿ ಹಾಕಿದ್ಯಲ್ವಾ ಮೆಸೆಂಜರ್ ಅಲ್ಲಿ? ಏನ್ ಗೊತ್ತಿಲ್ಲ ನಿಂಗೆ? ಏನ್ ಗೊತ್ತಿಲ್ಲ? ಹಲೋ ಹಲೋ, ಇದು ಹರ್ಷಲ್ ಅಲ್ವಾ? ಈಗ ನಾನು ಪ್ರಸಾದ್ ಮಾತಾಡ್ತಾ ಇದ್ದೇನೆ. ಈಗ ನೀವು ಪ್ರಮೀಳಾಗೆ ನೀವು ಮೆಸೇಜ್ ಮಾಡಿದ್ರಾ? ನಾನು ಅವಳ ಕಸಿನ್ ಅಣ್ಣ ಮಾತಾಡ್ತಿದ್ದೇನೆ. ನಂದು ಫೋನಲ್ಲಿ ಮಾತಾಡೋದು ಬೇಡ, ನೀವು ಇಲ್ಲಿ ಬೀಸೋಡ್ HDFC ಬ್ಯಾಂಕ್ ಸಿಕ್ಕಿದ್ರೆ ಒಳ್ಳೇದು. ಅಂದ್ರೆ ನೀವು ಈಗ ಏನೀಗ ನೀವು ಈಗ ಸಿಗ್ಬೇಕಂತ ಹೇಳುದಾ? ಹಲೋ ಏನು ಓ ಯಾವ್ದು ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಫೋನಲ್ಲಿ ಮಾತಾಡ್ಲಿಕ್ಕೆ ಪುರ್ಸೋತಿಲ್ಲ ಅಂದ್ರೆ ನಿನ್ ಮೇಲೆ. ಹಲೋ ಹರ್ಷಲ್, ಸ್ವಲ್ಪ ನನ್ನ ಮಾತು ಕೇಳಿ ಸ್ವಲ್ಪ. ಏನ್ ಗೊತ್ತಾ, ನೀವು ಮೊನ್ನೆಯಿಂದ ಮೆಸೇಜ್ ಮಾಡ್ತಿದ್ದೀರಾ ಪ್ರಮೀಳಾಗೆ ಮೆಸೆಂಜರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಹೌದು, ಮತ್ತೆ ಇದ್ರಲ್ಲಿ ಬರ್ತದಾ ನಿಮ್ಗೆ? ವಾಟ್ಸಪ್ ಅಲ್ಲಿ ಬರ್ತದಾ ಮೆಸೆಂಜರ್?
Messenger is an English term. It means that you're sending message to someone else. Yeah, It's yeah. not that only one app contains messages. ನೀವು ಆಸ್ಟ್ರೇಲಿಯಾ ಇದ್ದದ ನೀವು? It's a word. ಗೊತ್ತಾಯ್ತಾ? ನೀವು ಕನ್ನಡದಲ್ಲಿ ಮಾತಾಡಿ. ಏ ಮಗನೇ, You don't know Kannada. ಏ ಮಗನೇ ಕನ್ನಡದಲ್ಲಿ ಮಾತಾಡು. You don't know English. ಏ ಮಗನೇ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡೆ. ಹಲೋ ಹಲೋ ಹಲೋ. ಈಗ ಗೊತ್ತಾಯ್ತಾ ಮೆಸೆಂಜರ್ ಅಂದ್ರೆ ಅಂತ? ನಂಗೆ ಗೊತ್ತಾಯ್ತು ನಿಮ್ ಮೆಸೆಂಜರ್ ಏನಂತ ನಂಗೆ ಗೊತ್ತಾಯ್ತು. ನಿಮ್ಮ ಆಸ್ಟ್ರೇಲಿಯಾ ಇಂಗ್ಲಿಷ್ ಅಲ್ಲಿ ಇಲ್ಲಿ ಇಟ್ಕೊಂಡು ನೀವು ಭಯಂಕರ ಮಾತಾಡ್ತಿರಲ್ವಾ. ಈಗ ಏನ್ ಗೊತ್ತಾ, ನೀವು ಈಗ ಎಲ್ಲಿ ಸಿಗ್ಬೇಕು ಹೇಳಿದ್ ನೀವಾಗ? SHG ಬ್ಯಾಂಕ್ ಅಲ್ಲಿ SHG ಬ್ಯಾಂಕ್ ಹತ್ರ ನೀವೆಂತ ಭಿಕ್ಷೆ ಬಿಡುದಾ? ಹೌದಾ? ಅದು ಬ್ಯಾಂಕ್ ಅಲ್ಲ, ಅದೊಂದು ಪ್ರೊಫೆಷನಲ್ ಬ್ಯಾಂಕ್. ಪ್ರೊಫೆಷನಲ್ ಬ್ಯಾಂಕ್ ಆದ್ರೆ ನೀವು ಅಲ್ಲಿ ಏನು ಅಲ್ಲಿ ಕಸ ಗುಡಿಸುತ್ತಾರೆ ನೀವು? ಹೌದಾ? ಕಸ ಕೊಡಿಸೋದಲ್ಲ, ನಂಗೆ ಹೋಗ್ತಿರ್ತೇನೆ, ಅಲ್ಲಿ ಇರ್ತೇನೆ. ನೀವೆಂತ ಹೋಟ್ಲಲ್ಲಿ ಇರುದು ಅಲ್ಲಿ ಎಂತ ಇದು? कौन बोल रहे हैं? ಹಲೋ हेलो ಹಲೋ ಹರ್ಷಲ್. हाँ कौन है आप? ಕೋನೆ ಅಪ್ಪ ಹರ್ಷಲ್ ಎಲ್ಲಿದ್ದಾರೆ ಹರ್ಷಲ್? हर्षल क्यों चाहिए? ಯಾ क्यों चाहिए? ಹರ್ಷಲ್ ಕೊಡ್ರಿ ಮಾರ್ರೆ. ನೀವ್ ಯಾರ್ರಿ ಇಲ್ಲಿ ಹಿಂದಿ ಮಾತಾಡ್ತಿದ್ರಲ್ಲಿ? ಅವ್ರಿಗೆ ಕೊಡಿ ಹರ್ಷಲ್ಗೆ. चाहिए. हेलो ಹಲೋ, हाँ ಎಲ್ಲಿಂದ ಕಾಲ್ ಮಾಡೋದು ನೀವು? ರಾಜಸ್ಥಾನಿಂದವಾ? कॉल न्यू ಮಾಡಿದಲ್ಲ. ಈಗ ಕನ್ನಡ ಬರುತ್ತಲ್ಲ ಮಗನೇ. हाँ ಏ क्या रे? ಕ್ಯಾರ ಅಲ್ಲ ಒಲ್ಲೆ. ಒಳ್ಳೆಯ? ಒಲ್ಲೆ. हाँ ಎಲ್ಲಿದ್ದಾನೆ ಹರ್ಷಲ್? ಎಲ್ಲಿದ್ದಾನೆ ಕೊಡು. ಯಾಕೆ ಬೇಕಂತ ಹೇಳಿ. ಹರ್ಷಲ್ ಕೊಡ. ನೀವೆಲ್ಲ ಹಿಂದಿ ಎಲ್ಲ ಮಾತಾಡ್ತಿರಲ್ಲ, ಮರಿ ತೆಗಿತೀರ ನೀವು. ಹರ್ಷಲ್ ಗೊತ್ತಾಯ್ತಾ? ಓಹೋ, ಏನಾಗಬೇಕಿತ್ತು? ಇದೆಲ್ಲ ಬಾರಿ ಸೂಪರ್ ಆಗಿ ಬೈತೀರಲ್ವಾ? ಹೌದು. ಈಗ ನೀನ್ ಎಲ್ಲಿದ್ದೆ ಈಗ ಹೇಳು? ಇದು ಇಲ್ಲಿ ಹಳ್ಳಿ ಕಡೆಗೆ ಮಾತಾಡ್ತಲ್ಲ ನಾವು. ಯಾವ್ದು? ಗುಗ್ಗರು ಇರ್ತಾರಲ್ಲ, ಗುಗ್ಗುಗರು. ಗುಗ್ಗುರಲ್ಲ, ಅದು ಖಂಡದಲ್ಲಿ ಸಿಕ್ಕುದು ನಿಮ್ಗೆ ಗುಗ್ಗುರು. ಗೊತ್ತಾಯ್ತಲ್ಲ? ನಿಮ್ದು ಲಾಟ್ಪೋಟ್ ಭಾಷೆ ಎಲ್ಲ ಇಟ್ಕೊಂಡು ಮಾತಾಡ್ಬೇಡಿ, ಗೊತ್ತಾಯ್ತಲ್ಲ? ನಿಮ್ಗೆ ಇಂಗ್ಲಿಷ್ ಬರುದಿಲ್ಲ? ನೀನ್ ಖಾಲಿ ಹುಡುಗಿನ ಎಲ್ಲಿ ಹುಡುಗಿ ನಂಬರ್ ಸಿಗ್ತದೆ ಅಲ್ಲಿ ಹೋಗು, ಆಯ್ತಾ? ನೀ ಎಷ್ಟು ಹುಡುಗಿರ ಬಾಳೆಲ್ಲ ಹಾಳು ಮಾಡಿದ್ಯಾ ಅಂತ ಅಲ್ವಾ ಹರ್ಷಲ್ ಅವ್ರೆ? ನೀನ್ ಎಷ್ಟು ಹುಡುಗಿ ಬಾಳ ಹಾಳು ಮಾಡಿದ್ಯಾ ಯಾರಿಗ್ ಗೊತ್ತು? ಹರ್ಷಲ್ ನಮಸ್ತೆ. ನಮಸ್ತೆ ಹರ್ಷಲ್ ಅವರೇ. ಹಲೋ ಹಲೋ ಹರ್ಷಲ್ ಅವರೇ ನಮಸ್ತೆ. ಇದು ಸ್ಪಂದನಾ ಟಿವಿಯಿಂದ. ಹಲೋ ಹಲೋ, ಇದು ಸ್ಪಂದನಾ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇವೆ. ಓಕೆ, ಕಾರ್ತಿಕ್ ಅಂತ. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ನಿಶ್ಚಿತ್. ಓಕೆ ಓಕೆ, ಇಷ್ಟೆಲ್ಲ ಮಾಡಿದ್ ನಾವು ಪ್ರ್ಯಾಂಕ್. ಓಕೆ ಓಕೆ ಓಕೆ, ಸೊ ಅವ್ರು ಹೇಳಿದ್ದಾರೆ ಸ್ವಲ್ಪ ಹುಡುಗಿರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅಂತ, ಅದಕ್ಕೆ ನಿಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ ಅನ್ನ ಬ್ರೇಕ್ ಮಾಡು ಅಂತ ಹೇಳಿದ್ರು ಅವರು. ಓಕೆ, ಸೊ ಇಷ್ಟೆಲ್ಲ ಮಾಡಿದ್ ನಾವು ಪ್ರ್ಯಾಂಕ್. ಓಕೆ, ಸೊ ನಮ್ಮ ಹರ್ಷಲ್ ಅವರೇ ಆಲ್ ದ ಬೆಸ್ಟ್ ನಿಮ್ಮ ಲೈಫಿಗೆ. ಓಕೆ ಓಕೆ ಓಕೆ, ಬಾಯ್ ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡು ಕಿರಿಕಿರಿ ಮಸ್ಕಿರಿ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತಾನೆ. ನಾನು ಸ್ವಲ್ಪ ಆದರೂ ಕಿರಿಕಿರಿ ಮಾಡಲೇಬೇಕು. ಆ್ಯಂಡ್ ಈ ನಮ್ಮ ವಾಟ್ಸಪ್ ನಂಬರ್ ಇದೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ. ಸೊ ಟಿ ವಿ ಸ್ಕ್ರೀನ್ ಮೇಲೆ ಇಲ್ಲಿರುವ ವಾಟ್ಸಪ್ ನಂಬರ್ಗೆ ನಿಮ್ಮ ಡೀಟೇಲ್ಸನ್ನು ಕಳಿಸಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಕಾನ್ಸೆಪ್ಟನ್ನು ಕೂಡ ಕಳಿಸಿ. ಯಾಕಂದರೆ ಕೆಲವರಿಗೆ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಪ್ಲ್ಯಾನ್ ಇರಲ್ಲ. ನೋ ಪ್ರಾಬ್ಲಮ್, ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ನಾವು ಡೆವಲಪ್ ಮಾಡ್ತೇವೆ. ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತಾನೆ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.